ಸಂತೋಷದ ವಿಚಾರ ನನಗೆ ಬಂದ್ಮೇಲೆ ತಿಳಿದಿತ್ತು. SCDCC ಬ್ಯಾಂಕ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತಂದ್ರೆ ಅದಕ್ಕೆ ಯಾರ್ಯಾರು ಕಾರಣಕ್ಕಾಗ್ತಿದೆ ಅವೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ 1913 ಪ್ರಾರಂಭ ಆಗ್ಬಿಟ್ಟು ಒಂದು DCC ಬ್ಯಾಂಕು 105 ಬ್ರಾಂಚಸ್ ಅನ್ನ ಹೊಂದುವಂಥದ್ದು, ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನ ಇದರ ಜೊತೆ ವ್ಯವಹಾರದಲ್ಲಿ ಗುರುತಿಸಿಕೊಂಡಿರುವಂಥದ್ದು ನಾನು ಇದೇ ಫಸ್ಟ್ ಕೇಳ್ತೇನೆ. ಸೊ ಇಷ್ಟು ದೊಡ್ಡ ಮಟ್ಟದ ಬೆಳವಣಿಗೆ ಕಾರಣರಾಗಿರೋ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಮಂಗಳೂರು ಏನಿದೆ ಈ ಬ್ಯಾಂಕ್ಗಳ ಒಂದು ಕಣಜ ಇದ್ದಂಗೆ ಸಾಕಷ್ಟು ಬ್ಯಾಂಕ್ಗಳು ಇಲ್ಲಿ ಸ್ಥಾಪನೆ ಆಗಿದೆ. ಇಲ್ಲಿ ವಾಕ್ ಬರುವಂತ ಸಂದರ್ಭದಲ್ಲಿ ನಾನು ನೋಡಿದೆ. ಕೆನರಾ ಬ್ಯಾಂಕ್ ಏನಿದೆ ಅದು 1906 ಅನಿಸುತ್ತೆ. 6ರಿಂದ 64 ಸುಮಾರು 60 ವರ್ಷಗಳ ಕಾಲ ಇಲ್ಲಿ ಕರ್ತವ್ಯ ನಿರ್ವಹಿಸಿದೆ ಅನ್ನುವಂಥದ್ದಲ್ಲಿ ಒಂದು ಡಿಸ್ಪ್ಲೇ ಹಾಕಿದ್ದಾರೆ. ಸಾಕಷ್ಟು ಬ್ಯಾಂಕ್ಗಳು ಇಲ್ಲಿ ಹುಟ್ಟನ್ನು ಕೊಡ್ತಿದ್ದಾರೆ. ಇದೇ ರೀತಿ ಈ SCDCC ಬ್ಯಾಂಕ್ ಸಂಬಂಧಪಟ್ಟ ಎಲ್ಲ ಆಫೀಸ್ ಬೇರರ್ಸ್ ಏನಿದೆ, ಚೇರ್ಮನ್ ಇದ್ದೀರಿ, ಸಮಾಜಮುಖಿ ಕಾರ್ಯಗಳು ಮುಂದುವರಿಲಿ. ಇನ್ನು ಬಹಳಷ್ಟು ಬೇರೆ ಸೇವೆಗಳು ತಾವು ಸಲ್ಲಿಸ್ತಾ ಇರುವಂಥದ್ದು ಮಾಧ್ಯಮದಲ್ಲಿ ನೋಡಿದ್ದೀರಿ. ಇದೇ ರೀತಿ ತಮ್ಮ ಸೇವೆ ಮುಂದುವರಿಲಿ. ಇನ್ನೂ ಹೆಚ್ಚು ಶಕ್ತಿ ಆ ಭಗವಂತನಿಗೆ ಕೊಡಲಿ ಅಂತ ಸಂದರ್ಭದಲ್ಲಿ